ma pa ga ma pa da ma pa ma da da sa sa ri sa ma ga ri sa ra varaharupam varaharupam daivavarishtam वरस्मितावदनं वज्रदन्तधरा रक्षाकवचम् शिवसम्भूत भुवि सञ्जात ನಂಬಿದವಗಿಂಬು ಕೊಡುವವನೀತ ಸಾವಿರದ ಇವದ ಮನಸಂಗೀತ ಆರಾಧಿಸುತ್ತ ಪಪ್ಪ ಮವದನಿ ಕವದನ್ನರಿ ದಾನಿ ಸರಿ ಗರಿ ನರಿ ದಾನಿ ಸರಿ ಗಮ ದಾರಿ ಗಮ ಪದ ಮಾ ಪದನಿ ತಮ ಮದನಿ ತಮಗ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ತನುಶ್ರೀ ಅವರಿಂದ ಒಂದು ಅದ್ಭುತವಾದ ನೃತ್ಯ. சரி கொஞ்சம் சொல்லட்டுமா எனக்கு சொத்து சொகம் வந்தா மாத்திடுற முந்தா பத்தல நான் மாசம் மாசம் கட்டுற சந்தா
ಅದ್ಭುತವಾದ ನೃತ್ಯವನ್ನು ಮಾಡಿದ ನಿಮಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಆದ್ಯ ಇವರು ಒಂದು ಪುಟ್ಟದಂತಹ ಚೊಕ್ಕದಾದಂತಹ ಒಂದು ಸ್ಟೋರಿಯನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಉದ್ಭವ ಗಿರೀಶ್ ದೇವಡಿಗ ಇವರು ಯೋಗ ಮಾಡಲು ತಯಾರಿರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಜೋಪಾನ ಎಂದು ನೀರು ತರಲು ಹೊರಟಳು. ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ಹಾವು ಮನೆಗೆ ಬಂದಿತ್ತು. ಅದು ಸೀದಾ ಮಗುವಿನ ತೊಟ್ಟಿಲ ಬಳಿಗೆ ಹೋಯಿತು. ಇದನ್ನು ನೋಡಿದ ಮುಂಗುಸಿ ಇದು ನಮ್ಮ ಮಗುವಿಗೆ ತೊಂದರೆ ಮಾಡಬಹುದು ಎಂದು ಹಾವಿನ ಜೊತೆಗೆ ಸೆಣಸಾಡಿ ಅವನ್ನು ಕೊಂದಿತು. ಸ್ವಲ್ಪ ಸಮಯದ ನಂತರ ತುಂಬಿದ ಬಿಂದಿಗೆ ಜೊತೆಗೆ ರೈತನ ಹೆಂಡತಿ ಮನೆಗೆ ಬಂದಳು. ಬಾಗಿಲ ಬಳಿದ್ದ ಮುಂಗುಸಿಯ ಬಾಯಿಯಲ್ಲಿ ರಕ್ತ ಜಿನುಗುತ್ತಿತ್ತು. ಇದನ್ನು ನೋಡಿದ ರೈತನ ಹೆಂಡತಿ ಇದು ನಮ್ಮ ಮಗುವನ್ನು ಕೊಂದಿದೆ ಎಂದು ಕೈಯಲ್ಲಿದ್ದ ಬಿಂದಿಗೆಯನ್ನು ಮುಂಗುಸಿಯ ತಲೆ ಮೇಲೆ ಎಸೆದು ಅಳುತ್ತಾ ಒಳಗೆ ಹೋದಳು. ಮಗು ತೊಟ್ಟಿಲಲ್ಲಿ ಸಂತೋಷದಿಂದ ಆಟವಾಡುತ್ತಿತ್ತು. ಅದರ ಪಕ್ಕದಲ್ಲೇ ಹಾವು ಸತ್ತು ಬಿದ್ದಿತ್ತು. ಇದನ್ನು ನೋಡಿದ ರೈತನ ಹೆಂಡತಿ ಮುಂಗುಸಿ ನನ್ನ ಮಗುವಿನ ಪ್ರಾಣ ರಕ್ಷಣೆ ಮಾಡಿದ್ದೆ ಎಂದು ಮುಂಗುಸಿಗೆ ಧನ್ಯವಾದ ತಿಳಿಸಲು ಹೊರಗೆ ಹೋದಳು. ಮುಂಗುಸಿ ಸತ್ತು ಬಿದ್ದಿದ್ದನ್ನು ನೋಡಿ ಅಯ್ಯೋ ನನ್ನಿಂದ ಎಂತಾದ ದೊಡ್ಡ ತಪ್ಪಾಯಿತು ಎಂದು ಅಲ್ಲೇ ಅಳುತ್ತಾ ಕುಸಿದು ಬಿದ್ದಳು. ಈ ಕಥೆಯ ನೀತಿ ಏನು? ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು. ನಾವ್ಯಾವಾಗಲೂ ಯೋಚಿಸಿ ತಾಳ್ಮೆಯಿಂದ ಕೆಲಸ ಮಾಡಬೇಕು. ದುಡುಕಬಾರದು. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಈಗ ನಿಮ್ಮ ಮುಂದೆ ಉದ್ಭವ ಗಿರೀಶ್ ದೇವಾಡಿಗ ಇವರಿಂದ ಯೋಗ. ನೆಕ್ಸ್ಟ್ ಅವನೀಶ KS ಇವರಿಂದ ಒಂದು ಅದ್ಭುತವಾದಂತಹ ಸ್ಟೋರಿ. ರೆಡಿಯಾಗಿರಬೇಕು. पंकजं व्यालयज्ञसूत्रमिन्दुशेखरं कृपाकरं नारदादियोगी वृन्दवन्दितं दिगम्बरं काशिकापुराधिनाथ कालभैरवं भजे. भानुकोटिभास्वरं भवाब्धितारकं परं नीलकण्ठविप्सितार्थसायकं त्रिलोचनं कालकालमम्बुजाशमक्षशूलमक्षरं काशिकापुराधिनाथ कालभैरवं भजे. शूलटङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुराधिनाथ कालभैरवं भजे.
विरिक्वनन्मनोज्ञेम किङ्किणीलसत्कटिं काशिकापुरादिनाथ कालिभैरवं भजे धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णशेषपाशशोभिताङ्गमण्डलं काशिकापुरादिनाथ कालभैरवं भजे रत्नपादुकाप्रभाभिरामपादयुग्मकं नित्यमद्वितीयमिष्टदैवतं निरञ्जनं मृत्युगर्भनाशनं करालदं श्रमोक्षणं काशिकापुरादिनाथ कालभैरवं भजे पद्मचण्डघोषसन्ततिं दृष्टिपातनश्च पापजालमुग्रशासनम् अष्टसिद्धिदायकं कपालमालिकाधरं काशिकापुरादिनाथ कालभैरवं भजे भूतसङ्घनायकं विशालकीर्तिदायकं काशीवासलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुरादिनाथ कालभैरवं भजे कालभैरवाष्टकं पठन्ति ये मनोहरं ज्ञानमुक्तिसाधनं विचित्रपुण्यवर्धनं शोकमोहजैनरोगकोपतापनाशनं क्रान्तिकालभैरवाङ्गिसन्निधिनराध्रुवं काशिकापुरादिनाथ कालभैरवं भजे कालभैरवं भजे कालभैरवं भजे ಎಷ್ಟು ಜೋರಾದ ಚಪ್ಪಾಳೆ ಬರಬೇಕು. ಅದ್ಭುತವಾದ ಯೋಗ ಮಾಡಿದ ನಿಮಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಅದ್ಭುತವಾದ ಹಾಡೊಂದಿಗೆ ಬರ್ತಾ ಇದ್ದಾರೆ ಬ್ರಾಹ್ಮಿ ಎಸ್ ಭಂಡಾರಿ ಇವರು. ನೆಕ್ಸ್ಟ್ ಸಮೃದ್ಧಿ ವಿ ಶೆಟ್ಟಿ ಇವರು ನೃತ್ಯದೊಂದಿಗೆ ರೆಡಿಯಾಗಿರಬೇಕು. गरे सागा रे सानी रे पादानी सा गरे सागा रे सानी रे पादानी सा ಸಾವಿರದಳ ಕಮಲಿನಿ ಓ ಭಾರತಿ ತಾಯ ನಿನಗೈದೋ ಜೀವಧಾರತಿ ಸಾವಿರದಳ ಕಮಲಿನಿ ಓ ಭಾರತಿ ಹಾ 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 ನೂರು ನುಡಿಗಳಿಂದ ಕಂದರನ್ನು ಕರೆವ ಹಾಗಿದೆ ಹಲವು ರೀತಿ ಹಾಡಿ ಹಾಲ ನೋಡಿ ಪುರಿವ ಶಾರದೆ ನೂರು ನುಡಿಗಳಿಂದ ಕಂದರನ್ನು ಕರೆವ ಹಾಗಿದೆ ಹಲವು ರೀತಿ ಹಾಡಿ ಹಾಲ ನೋಡಿ ಪುರಿವ ಶಾರದೆ ಕೈಯ ಹಿಡಿದು ಅಡಿಯ ನಡೆಸಿ ಮುನ್ನಡೆಸುವ ದಾರಿಣಿ ಕೈಯ ಹಿಡಿದು ಅಡಿಯ ನಡೆಸಿ ಮುನ್ನಡೆಸುವ ದಾರಿಣಿ
ತೊದಲ ನುಡಿಸಿ ಕೇಳಿ ಹರ್ಷ ತಾಳಿನಲಿವ ದಾರಿಣಿ ಸಾವಿರ ದಳ ಕಮಲಿನಿ ಓ ಭಾರತಿ ಹಾ 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 ತಪ್ಪಿದಾಗ ಮಕ್ಕಳು ರಣಚಂಡಿಯಾಗಿ ಖಂಡಿಸಿ ಮತ್ತೆ ಕರೆದು ಲಲ್ಲ ಕರೆದು ಕಣ್ಣನೊರೆಸಿ ಮುದ್ದಿಸಿ ತಪ್ಪಿದಾಗ ಮಕ್ಕಳು ರಣಚಂಡಿಯಾಗಿ ಖಂಡಿಸಿ ಮತ್ತೆ ಕರೆದು ಲಲ್ಲ ಕರೆದು ಕಣ್ಣನೊರೆಸಿ ಮುದ್ದಿಸಿ ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ ಮನೆಯ ನಿಲ್ಲಿ ಸಮ್ಮತಾಯಿ ನಮ್ಮೆಲ್ಲರ ಹರಸುತ್ತಾ ಸಾವಿರ ದಳ ಕಮಲಿನಿ ಓ ಭಾರತಿ ತಾಯಿ ನಿನಗೆ ಇದು ಜೀವದಾರತಿ ಸಾವಿರ ದಳ ಕಮಲಿನಿ ಓ ಭಾರತಿ ಹಾ 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 ಗರಸಗಾರಸ ನಿರೇ ಪಾದಾನಿಸ ಗರಸಗಾರಸ ನಿರೇ ಪಾದಾನಿಸ ಗರಸಗಾರಸ ನಿರೇ ಪಾದಾನಿಸ ಪಾದಾನಿಸ ಪಾದಾನಿಸ. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಸಮೃದ್ಧಿ ವಿ ಶೆಟ್ಟಿ ಇವರಿಂದ ನೃತ್ಯ. ನೆಕ್ಸ್ಟ್ ತಶ್ವಿಕ್ ದೇವಾಡಿಗ ಇವರು ಪಿಲಿ ರೆಡಿಯಾಗಿರಬೇಕು. ಜೋರಾದ ಚಪ್ಪಾಳೆ ಬರಬೇಕು. ತಶ್ವಿಕ್ ದೇವಾಡಿಗ ಇವರಿಂದ ಪಿಲಿ. ನೆಕ್ಸ್ಟ್ ಚಿರಾಗ್ ಬಿ ಶೆಟ್ಟಿ ಇವರು ಲೈವ್ ಆರ್ಟ್ ರೆಡಿಯಾಗಿರಬೇಕು. ಗಂಗೀರು ಕೋಳಿಯಂಕ ಸಿಂಹನೃತ್ಯ ಹೀಗೆ ಹೇಳುತ್ತಾ ಹೋದರೆ ಹೇಳತೀರದಷ್ಟು ಸಾಂಸ್ಕೃತಿಕ ದ್ಯೋತಕಗಳು. ಎಲ್ಲವನ್ನು ಆಲಿಸುವಾಗ ನಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರಣವೇ ನಮ್ಮ ತುಳುನಾಡು. ಹೌದು, ತುಳುನಾಡಿನಲ್ಲಿ ಅನೇಕ ಹಬ್ಬ ಹರಿದಿನಗಳನ್ನು ಒಂದೂ ಬಿಡದೆ ಆಚರಿಸುವಂತಹ ನಮ್ಮ ತುಳುವರಿಗೆ ರಾಜನಂತೆ ರಾರಾಜಿಸುತ್ತಾ ಎಲ್ಲರನ್ನೂ ನಿಬ್ಬೆರಗಾಗಿಸಿ ಪುಳಕಗೊಳಿಸುವ ನಮ್ಮ ಹೆಮ್ಮೆಯ ಕಲೆ
ಶೆಟ್ಟಿ ಇವರಿಂದ ಲೈವ್ ಆರ್ಟ್. ನೆಕ್ಸ್ಟ್ ಪ್ರತೀಕ್ಷಾ ಇವರಿಂದ ಒಂದು ಹಾಡು. ಹಾಗೆಯೇ ಎಲ್ಲ ಪ್ರತಿಭೆಗಳಲ್ಲಿ ವಿನಂತಿ ಏನಪ್ಪ ಅಂದರೆ, ಸಮಯದ ಅಭಾವ ಇರುವುದರಿಂದ ಎಲ್ಲರೂ 3ರಿಂದ 4 ನಿಮಿಷದವರೆಗೆ ಮಾತ್ರ ಕಾಲಾವಕಾಶದ ಒಳಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ತಮ್ಮ ಹಾಡಿನ ಕರೋಕೆ ಅಥವಾ ಡ್ಯಾನ್ಸ್ನ ಕರೋಕೆ ಏನಾದರೂ ನೀಡಲಿಕ್ಕಿದ್ರೆ ಅಲ್ಲಿ ಸ್ಟೇಜಿನ ರೈಟ್ ಸೈಡಲ್ಲಿ ಸೌಂಡ್ ಸಿಸ್ಟಮ್ನವರಿದ್ದಾರೆ, ಅವರಿಗೆ ಕೊಟ್ಟು ನಂತರ ವೇದಿಕೆಗೆ ಹೋಗಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಲ್ಲರೂ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. दर्शन मेरा मन
ಎಸ್, ಜೋರಾದ ಚಪ್ಪಾಳೆ ಬರಬೇಕು. ಅದ್ಭುತವಾದ ಕಲೆಯನ್ನು ಪ್ರದರ್ಶಿಸುತ್ತಿರುವ ನಿಮಗೆ ಧನ್ಯವಾದಗಳು. ಆ ಗಣಪತಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಧನ್ಯವಾದಗಳು. ಮುಂದಿನ ಪ್ರತಿಭೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಅದ್ಭುತವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯ ಮೇಲೆ ನಡೀತಾ ಇದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಗಣ್ಯರು, ಎಲ್ಲ ಕಲಾ ಪೋಷಕರು, ಪ್ರತಿಭೆಗಳು ಈ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮಂಗಳಾಂಗಂ ಮನೋಹರಂ ಗೌರೀ ಪುತ್ರಂ ಗಣಶ್ರೇಷ್ಠಂ ವಿಘ್ನರಾಜಂ ನಮಾಮ್ಯಹಂ ವಿಘ್ನರಾಜಂ ನಮಾಮ್ಯಹಂ ಶ್ರೀವಿನಾಯಕಂ ನಮಾಮ್ಯಹಂ ದಯಾನಿಧಿಂ ಶುಭವರದಂ ಶ್ರೀವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ ವರಗಜವರದಂ ಅನುನ್ವಯಚರಿತಂ ಕರುಣಾರಸಲನು ಕೂಪಲ ನಯನಂ ಕಲಿಮಲರಹಿತಂ ಸುರಗಣಮೋದಿತಂ ಕಲಿಮಲರಹಿತಂ ಸುರಗಣಮೋದಿತಂ ವ್ಯಾಸನಾರದಾದಿಪೂಜಿತಪಾಲಂ ಶ್ರೀವಿನಾಯಕಂ ನಮಾಮ್ಯಹಂ ದಯಾನಿಧಿಂ ಶುಭವರದಂ ಶ್ರೀವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ ಅಭೀಷ್ಟವರದಂ ಅನುಗ್ರಹಫಲದಂ ಸುರದೇ ಮನುಜವ ರೋದಯ ಚತುರಂ ಕಲಿಮಲರಹಿತಂ ಸುರಗಣಮೋದಿತಂ ಕಲಿಮಲರಹಿತಂ ಸುರಗಣಮೋದಿತಂ ವ್ಯಾಸನಾರದಾದಿಪೂಜಿತಪಾಲಂ ಶ್ರೀವಿನಾಯಕಂ ನಮಾಮ್ಯಹಂ ದಯಾನಿಧಿಂ ಶುಭವರದಂ ಶ್ರೀವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ. ಶುಭ ಸಂಜೆ. ನಾನೀಗ ಪರಮ ಶಿವಭಕ್ತನಾದ ಮಾರ್ಕಾಂಡೇಯನು ಹೇಗೆ ಮೃತ್ಯುವನ್ನು ಜಯಿಸಿ ಅಮರತ್ವವನ್ನು ಪಡೆದನೆಂಬ ಪುರಾಣ ಕಥೆಯನ್ನು ನಿಮಗೆಲ್ಲ ಹೇಳಲಿದ್ದೇನೆ. ಬಹಳ ಹಿಂದೆ ಮೃಕಂಡು ಎಂಬ ಮಹರ್ಷಿ ತನ್ನ ಪತ್ನಿ ಮರುದವತಿಯೊಂದಿಗೆ ವಾಸಿಸುತ್ತಾ ಇದ್ದನು. ಈ ದಂಪತಿಗಳಿಗೆ ಎಷ್ಟು ವರ್ಷಗಳ ಕಾಲ ಕಾದರೂ ಮಕ್ಕಳೇ ಆಗಿರಲಿಲ್ಲ. ಇದರಿಂದ ಚಿಂತಿತರಾದ ದಂಪತಿಗಳು ತನ್ನ ಆರಾಧ್ಯ ದೈವರಾದ ಶಿವನ ತಪಸ್ಸನ್ನು ಆರಂಭಿಸಿದರು. ದಂಪತಿಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಈಶ್ವರನು ಪ್ರತ್ಯಕ್ಷನಾದನು.
ದಂಪತಿಗಳ ಸಂತಾನ ಭಾಗ್ಯದ ಇಚ್ಛೆಯನ್ನು ಮನಗಂಡ ಈಶ್ವರನು ದಂಪತಿಗಳಿಗೆ ಸಂತಾನ ಭಾಗ್ಯದ ವರವನ್ನು ನೀಡುತ್ತಾ ಶತಮೂರ್ಖನಾಗಿರುವ ಆದರೆ 100 ವರ್ಷಗಳ ಕಾಲ ಬದುಕುವ ಮಗನು ಅಥವಾ ಕೇವಲ 16 ವರ್ಷ ಆಯುಸ್ಸಿರುವ ಪ್ರತಿಭಾವಂತ, ಬುದ್ಧಿವಂತ, ಗುಣವಂತ ಹಾಗೂ ತೇಜಸ್ಸನ್ನು ಹೊಂದಿರುವಂತಹ ಮಗನೆಂಬ 2 ಆಯ್ಕೆಗಳನ್ನು ನೀಡಿದರು. ದಂಪತಿಗಳು ಪ್ರತಿಭಾವಂತ ಮಗನ ಆಯ್ಕೆಯನ್ನು ಬೇಡಿ ಬಹು ಶೀಘ್ರದಲ್ಲಿಯೇ ಮಗನನ್ನು ಪಡೆದು ಅವನಿಗೆ ಮಾರ್ಕಾಂಡೇಯನೆಂಬ ನಾಮಕರಣವನ್ನು ಮಾಡಿದನು. ಮಾರ್ಕಾಂಡೇಯನು ಎಲ್ಲ ವೇದ ಮಂತ್ರಗಳನ್ನು ಕಲಿತು ಎಲ್ಲರ ಗುಣಶೀಲನಾಗಿ ಬೆಳೆದನು. ತಂದೆಯಂತೆ ಪರಮಶಿವ ಭಕ್ತನಾಗಿ ಬೆಳೆದನು. ಆದರೆ ಅವನಿಗೆ 16 ವರ್ಷ ಸಮೀಪಿಸುತ್ತಿದ್ದಂತೆ ಋಷಿ ದಂಪತಿಗಳಿಗೆ ಆತನ ಅಲ್ಪಾಯುಷ್ಯದ ಬಗ್ಗೆ ಚಿಂತೆಯಾಗತೊಡಗಿತು. ತಂದೆ ತಾಯಿಯರ ಮನದ ಚಿಂತೆಯನ್ನು ಅರ್ಥೈಸಿಕೊಂಡ ಮಾರ್ಕಾಂಡೇಯನು ತಾನು ಶಿವನ ತಪಸ್ಸನ್ನು ಆರಂಭಿಸಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕೆಂಬ ದಿಟ್ಟ ಪಣವನ್ನು ತೊಟ್ಟನು. ಮೃಕಂಡು ಮಹರ್ಷಿಗಳು ಪ್ರತಿಷ್ಠಾಪಿಸಿದ ಶಿವಲಿಂಗದ ಮುಂದೆ ಕುಳಿತು ಶಿವನ ಕುರಿತು ಕಠೋರ ತಪಸ್ಸನ್ನು ಆರಂಭಿಸಿದನು. ಭಜನೆ, ನೃತ್ಯ ಭಜನೆಯಿಂದ ಶಿವನನ್ನು ಕೊಂಡಾಡಿದನು. ಆದರೆ ಈ ವೇಳೆಗೆ ಬಾಲಕನ ಆಯುಷ್ಯದ ಅಂತ್ಯದ ದಿನ ಬಂದಿದ್ದ ಕಾರಣ ಯಮನು ಬಾಲಕನ ಪ್ರಾಣವನ್ನು ಕೊಂಡು ಹೋಗಲು ಬಂದು ಬಿಟ್ಟನು. ಯಮನನ್ನು ಕಂಡು ಕೊಂಚ ವಿಚಲಿತನಾಗದೆ ಮಾರ್ಕಾಂಡೇಯನು ಶಿವಲಿಂಗವನ್ನು ಅಪ್ಪಿ ಹಿಡಿದು ಶಂಕರ ನನ್ನ ರಕ್ಷಕ, ಯಾರೂ ನನ್ನನ್ನು ನಿನ್ನಿಂದ ಬೇರ್ಪಡಿಸಲಾರರು ಎಂದು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಿದ್ದನು. ಇದನ್ನು ಕಂಡು ಕುಪಿತನಾದ ಯಮರಾಜನು ತನ್ನ ಕುಣಿಕೆಯನ್ನು ಬಾಲಕನ ಕೊರಳಿಗೆ ಎಸೆದನು. ಕುಣಿಕೆ ಬಾಲಕ ಮತ್ತು ಶಿವಲಿಂಗ ಎರಡನ್ನೂ ಸುತ್ತಿಕೊಂಡಿತ್ತು. ಯಮನು ಬಲವಂತದಿಂದ ಕುಣಿಕೆಯನ್ನು ಎಳೆದಾಗ ಬಾಲಕನೊಂದಿಗೆ ಶಿವಲಿಂಗವೂ ಎಳೆಯಲ್ಪಟ್ಟಿತು. ಮಾರ್ಕಾಂಡೇಯನು ಶಿವಲಿಂಗವನ್ನು ಬೀಳದೆ ಪಂಚಾಕ್ಷರಿ ಮಂತ್ರದ ಧ್ಯಾನದಲ್ಲಿದ್ದನು. ಹೀಗೆ ಯಮನು ಮಾರ್ಕಾಂಡೇಯ ಮತ್ತು ಶಿವಲಿಂಗವನ್ನು ಎಳೆಯುವುದನ್ನು ಮುಂದುವರಿಸಿದಾಗ ಶಿವಲಿಂಗದ ಮಧ್ಯದಿಂದ ಪ್ರಜ್ವಲ ಬೆಳಕಿನಿಂದ ಶಿವನು ಪ್ರತ್ಯಕ್ಷನಾದನು. ನನ್ನ ಪರಮ ಭಕ್ತನಾದ ಮಾರ್ಕಾಂಡೇಯನನ್ನು ಯಾರೂ ನನ್ನಿಂದ ಬೇರ್ಪಡಿಸಲಾರರು ಎಂದು ವರವನ್ನಿತ್ತನು. ನನ್ನ ಶರಣಲ್ಲಿರುವ ಮಾರ್ಕಾಂಡೇಯನು ಮುಂದೆ ಚಿರಂಜೀವಿಯಾಗುವನೆಂಬ ವರವನ್ನಿತ್ತನು. ಈ ಮಾತನ್ನು ಕೇಳಿದ ಯಮರಾಜನು ಇಬ್ಬರಿಗೂ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದನು. ಹೀಗೆ ಸಾವನ್ನೇ ಜಯಿಸಿದ ಮಾರ್ಕಾಂಡೇಯನು ಅಮರತ್ವವನ್ನು ಪಡೆದು ಮುಂದೆ ಮಹಾ ಋಷಿಯಾಗಿ ಪ್ರಸಿದ್ಧನಾದನು. ಮುಂದೆ ನಾಡಿಗ್ರಂಥಂ ಎಂಬ ಮಹಾಗ್ರಂಥವನ್ನು ತಾಳೆಗರಿಗಳಲ್ಲಿ ಬರೆದನು. ಆ ಗ್ರಂಥವು ಇಂದಿಗೂ ಒಡಿಸ್ಸಾದ ಪುರಿಯ ಮಠದಲ್ಲಿ ಸಂರಕ್ಷಿತವಾಗಿದೆ. ಮಾರ್ಕಾಂಡೇಯನ ಶಿವಭಕ್ತಿ ಏಕಾಗ್ರತೆ ನಮಗೆಲ್ಲರಿಗೂ ಪ್ರೇರಣವಾಗಿದೆ. ಮಾರ್ಕಾಂಡೇಯ ಪುರಾಣದ ದುರ್ಗಾ ಕವಚ ಸ್ತೋತ್ರವಾದ ನಮೋದೇವಿ ಮಹಾದೇವಿ ನಮೋದೇವಿ ಮಹಾದೇವಿ ಎಂಬ ಸ್ತೋತ್ರವನ್ನು ಪಠಿಸುತ್ತಾ ನನ್ನ ಕತೆಗೆ ಪೂರ್ಣವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು. ಶೆಟ್ಟಿ ಇವರಿಂದ ಸ್ಟ್ಯಾಂಡ್ ಅಪ್ ಕಾಮಿಡಿ. ನೆಕ್ಸ್ಟ್ ಸುವಿವಾಹ ಸಾಕ್ಷಾತ್ ಶೆಟ್ಟಿ ನೃತ್ಯ ರೆಡಿಯಾಗಿರಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯ ಆಯ್ತೇ ನಿಮಗೆ? ಆಗದೇನು, ನಾನಂದರೆ ಎಲ್ಲರಿಗೂ ಇಷ್ಟ. ಆದರೂ ಕೂಡ ನನ್ನ ಪರಿಚಯ ಮಾಡೋದು ನನ್ನ ಕರ್ತವ್ಯ ತಾನೇ. ನನ್ನ ಹೆಸರು ಮೊಬೈಲ್ ಅಂತ. ಹಾಗಂತ ನೀವು ಖುಷಿ ಪಡಬೇಡಿ, ನಾನು ನೀವು ಯೂಸ್ ಮಾಡೋ ಟಚ್ ಸ್ಕ್ರೀನ್ ಮೊಬೈಲ್ ಅಲ್ಲ, ನಾನು ಪಾಪದ ಕೀಪ್ಯಾಡ್ ಮೊಬೈಲ್. ಒಂದು ಕಾಲದಲ್ಲಿ ಎಲ್ಲರಿಗೂ ನಾನೇ ಬೇಕಾಗಿತ್ತು. ಆದರೆ ಈಗ ನೋಡಿ, ನನ್ನನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಲು ನಾಚಿಕೆ ಪಟ್ಟು ಕಿಸೆಯಲ್ಲಿ ಇಟ್ಟುಕೊಂಡು ಹೋಗುತ್ತಾರೆ. ನೋಡಿ, ಇವತ್ತು ಹಾಗೇ ಆಯಿತು. ನನ್ನ ಮನೆಯವರು ನನ್ನನ್ನು ಕಿಸೆಯಲ್ಲಿ ಇಟ್ಟುಕೊಂಡು ದಾರಿಯಲ್ಲಿ ಹೋಗುವಾಗ ಮಧ್ಯ ದಾರಿಯಲ್ಲಿ ನಾನು ಬಿದ್ದು ಬಿಟ್ಟೆ. ನಾನು ಕೂಗಿದ್ರೂ ಯಾರಿಗೂ ಕೇಳುವುದಿಲ್ಲ. ಯಾಕೆ ಹೇಳಿ? ನನ್ನನ್ನು ಸೈಲೆಂಟ್ ಮೋಡಿನಲ್ಲಿ ಇಟ್ಟಿದ್ದಾರೆ. ದಾರಿಯಲ್ಲಿ ಹೋಗುವವರು ಕೂಡ ನನ್ನನ್ನು ಎತ್ತುತ್ತಾ ಇಲ್ಲ. ಯಾಕಂದರೆ ನಾನು ಕೀಪ್ಯಾಡ್ ಮೊಬೈಲ್ ಅಲ್ಲವೇ, ಅದಕ್ಕೆ. ಅದೇ ಜಾಗದಲ್ಲಿ ಟಚ್ ಸ್ಕ್ರೀನ್ ಮೊಬೈಲ್ ಬಿದ್ದಿದ್ರೆ ಅದನ್ನು ಮಗುವಿನ ಹಾಗೆ ಎತ್ತಿಕೊಂಡು ಕೈಯಲ್ಲಿ ಹಿಡಿಕೊಂಡು ಹೋಗುವ ಸ್ಟೈಲ್ ನೋಡಬೇಕು ಅವರದ್ದು. ಮೊದಲೆಲ್ಲ ನಾವೇ ಬೇಕಿತ್ತು ಅವರಿಗೆ. ಇಲ್ಲಿ ಬಿಡಿ, ಈ ಸ್ಮಾರ್ಟ್ಫೋನ್ ಎಷ್ಟು ತನಕ ಹೋಗ್ತದೋ ನಾನೂ ನೋಡ್ತೇನೆ. ಈ ಸ್ಮಾರ್ಟ್ಫೋನ್ ಬಂದ ಮೇಲೆ ಕೆಲವು ಜನರ ಅವಸ್ಥೆ ನೋಡಬೇಕು. ಕರೆ ಮಾಡಿ ಹೇಳುವುದು, ಹಲೋ ನೀವು ಎಲ್ಲಿದ್ದೀರಾ ಮಾರ್ರೆ, ನಾನು ವಾಟ್ಸಪ್ಪಲ್ಲಿದ್ದೇನೆ, ನೀವು ಕೂಡ ಬೇಗ ವಾಟ್ಸಪ್ಗೆ ಬನ್ನಿ. ಅಲ್ಲ ನೀವೇ ಹೇಳಿ, ಈಗ ವಾಟ್ಸಪ್ನ ಒಳಗೆ ಹೋಗ್ಲಿಕ್ಕಾಗ್ತದ? ಎಂಥ ಕಥೆಯೋ. ಇನ್ನು ಕೆಲವರು ದೊಡ್ಡವರು ಹೇಳೋದು, ಮಕ್ಕಳು ಇಡೀ ದಿವಸ ಮೊಬೈಲ್ ನೋಡ್ತಾರೆ. ಹಾಗಂದರೆ ದೊಡ್ಡವರು ಏನು ಮಾಡೋದು? ಹೋಟೆಲ್ಗೆ ಹೋಗಿ ಕೂರುವ ಸ್ಟೇಟಸ್ಸು, ಗೋಳಿ ಬಜ್ಜೆ ತಿನ್ನುವ ಸ್ಟೇಟಸ್ಸು, ಅದರಿಂದ ಮೆಣಸ್ಕಾಯಿ ತೆಗೆಯುವ ಸ್ಟೇಟಸ್ಸು,
ಮತ್ತೆ ಕೊನೆಗೆ ಖಾಲಿ ಪ್ಲೇಟಿನ ಸ್ಟೇಟಸ್ ಕೂಡ ಹಾಕ್ತಾರೆ. ಮತ್ತು ದೂರು ಮಾತ್ರ ಮಕ್ಕಳಿಗೆ. ಮಕ್ಕಳು ಇಡೀ ದಿವಸ ಮೊಬೈಲ್ ನೋಡ್ತಾರೆ. ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿದವರು ಯಾರು ಅದು ಗೊತ್ತಿಲ್ಲ. ಕೊನೆಗೆ ಒಂದು ಮಾತು, ಈಗ ಸ್ಮಾರ್ಟ್ಫೋನ್ನಿಂದ ಇಡೀ ಜಗತ್ತನ್ನೇ ಆಡಿಸುವ ನೀವು ಜಗತ್ತು ನಿಮ್ಮನ್ನು ಆಡಿಸುವ ಹಾಗೆ ಮಾಡಿಕೊಳ್ಳಬೇಡಿ. ಹಾಗಂತ ಮೊಬೈಲ್ ಯೂಸ್ ಮಾಡಬೇಡಿ ಎನ್ನುವುದಿಲ್ಲ. ಮೊಬೈಲ್ನಿಂದ ನಿಮಗೆ ತುಂಬ ಉಪಯೋಗಗಳು ಇವೆ. ಆದರೆ ಮೊಬೈಲ್ನ ಹೆಚ್ಚು ಬಳಕೆಯಿಂದ ನಿಮ್ಮ ಆರೋಗ್ಯ ಮತ್ತು ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ತುಂಬ ಹೊತ್ತಾಯಿತು. ನನ್ನ ಮನೆಯವರನ್ನು ಈಗ ನಾನೇ ಹುಡುಕಿಕೊಂಡು ಹೋಗಬೇಕು. ಸರಿ, ಬರ್ತೇನೆ. ಧನ್ಯವಾದಗಳು. ಈಗ ಸುವ್ಯೂಹ ಸಾಕ್ಷ್ಯ ಶೆಟ್ಟಿ ಇವರಿಂದ ನೃತ್ಯ, ನಂತರ ಅಲಾ ಕಾರ್ಟೂನ್ ಇವರಿಂದ ಹಾಡು ರೆಡಿಯಾಗಿರಬೇಕು. मधुबन में भले कान्हा किसी को पी से मिले, हमें तो राधा के ही प्रेम के हैं फूल खिले, इसलिए राधा चले, इसलिए राधा चले, बिना सोचे समझे, इसलिए राधा चले, इसलिए राधा चले। ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಅಲಾ ಖಾಟೂನ್ ಇವರಿಂದ ಹಾಡು, ನಂತರ ಶ್ರೀಮಾನ್ಯ ಭಟ್ ಕಡಂದಲೆ ನೃತ್ಯಕ್ಕೆ ರೆಡಿಯಾಗಿರಬೇಕು. Good afternoon, everyone. Respected sir, madam, and my dear friends. Myself, Allah. I am studying in 6th standard and I am here to sing a song for this special occasion. 100 बात की एक बात है, बचपन सच्चा साथ है.
100 बात की एक बात है, बचपन सच्चा साथ है। भूल जाती नहीं फिर आती नहीं, भूल जाती नहीं फिर आती नहीं, बचपन एक सौगात है। हैप्पी चिल्ड्रंस डे टू यू, हैप्पी चिल्ड्रंस डे टू यू, हैप्पी चिल्ड्रंस डे टू यू। हाँ 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 हाँ, ला 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 ला, हाँ 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 हाँ, ला 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 ला। खुशी मिले वहीं जहाँ गिले नहीं, शिकवे शिकायत नहीं, बचपना सही सचपना सही, कोई बनावट नहीं। खुशी मिले वहीं जहाँ गिले नहीं, शिकवे शिकायत नहीं, बचपना सही सचपना सही, कोई बनावट नहीं। चाहे लड़ते भी हैं ये झगड़ते भी हैं, चाहे लड़ते भी हैं ये झगड़ते भी हैं, अगले पल फिर बात है। हैप्पी चिल्ड्रंस डे टू यू, हैप्पी चिल्ड्रंस डे टू यू, हैप्पी चिल्ड्रंस डे टू यू। कैसी है ये उम्र नहीं कोई भी डर, हर बात पर माँ कसम, कोई नई फिक्र रहते बेखबर, चाहे खुशी हो या गम। कैसी है ये उम्र नहीं कोई भी डर, हर बात पर माँ कसम, कोई नई फिक्र रहते बेखबर, चाहे खुशी हो या गम। नखरेला सा है कर चिल्ला सा है, नखरेला सा है कर चिल्ला सा है, बचपन में अलग बात है। हैप्पी चिल्ड्रंस डे टू यू, हैप्पी चिल्ड्रंस डे टू यू, हैप्पी चिल्ड्रंस डे टू यू, हैप्पी चिल्ड्रंस डे टू यू ಆಲ್. ಥ್ಯಾಂಕ್ ಯು. ಈಗ ನಿಮ್ಮ ಮುಂದೆ ಶ್ರೀಮಾನ್ಯ ಭಟ್ ಕಡಂದಲೆ ಇವರಿಂದ ಅದ್ಭುತವಾದ ನೃತ್ಯ.
ನಿಮ್ಮ ಮುಂದೆ ಮತ್ತೊಂದು ಅದ್ಭುತವಾದ ನೃತ್ಯದೊಂದಿಗೆ ಬರ್ತಿದ್ದಾರೆ ಮನಿಷ್ಕಾ ಡಿ ಕುಲಾಲ್. ನಂತರ ಹನ್ಷಿತ್ ಡಿ ಕುಲಾಲ್ ಡ್ಯಾನ್ಸ್ ರೆಡಿಯಾಗಿರಬೇಕು. Four, 3, 2, 1. ಹನ್ಷಿತ್ ಡಿ ಕುಲಾಲ್ ಇವರಿಂದ ಅದ್ಭುತವಾದ ನೃತ್ಯ. ನಂತರ ನವ್ಯ ಪೂಜಾರಿ ಮತ್ತು ಶ್ರಾವ್ಯ ಪೂಜಾರಿ ಅವರಿಂದ ನೃತ್ಯ. ಹಾಗೆಯೇ ನಂತರ ಮನಸ್ವಿ ಪೈ ಇವರಿಂದ ಭರತನಾಟ್ಯ. ರೆಡಿಯಾಗಿ महसूस हुआ एक लाइफ की गाड़ी ने कस के मारा ब्रेक. हो रहा है क्यों कंफ्यूज मेरे दिल, मशवरा मेरा तू आजमा के देख. यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा. चल मसल फुलाना थोड़ी बॉडी बनाना, मेरी चिकन गालों तेज कबल की फसल उगाना. अरे रे रे अबे चल बेटा शुरू हो जा शुरू, बगल उठा के थोड़ा डियो लगाना, किसी बगल वाली को मर्दानी खुशबू सुंघाना. चल ऊपर के दो बटन ढीले करके बताना, बालों वाला सीना दिखाना, बालों वाला सीना दिखाना. बरसों तक तू साइकिल पे घुमा है,
साइकिल भगा के देख, स्पीड में तुझको अगर सर्दी लगे तो सीट पे पीछे लड़की बिठा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। ಈಗ ನವ್ಯ ಪೂಜಾರಿ ಮತ್ತು ಶ್ರಾವ್ಯ ಪೂಜಾರಿ ಇವರಿಂದ ಅದ್ಭುತವಾದ ನೃತ್ಯ. ವೇದಿಕೆಯ ಆಲ್ಫಾಬೆಟ್ನ ಒಂದು ಅಕ್ಷರ ವೆಜಿಟೇಬಲ್ ಅನ್ನು ಸೂಚಿಸ್ತದೆ. ಇಲ್ಲಿಗೆ ಬಂದು ಈ ನೃತ್ಯ ಆದಮೇಲೆ ಇಲ್ಲಿಗೆ ಬಂದು ನನ್ನ ಹತ್ರ ಬಂದು ಆನ್ಸರ್ ಹೇಳಬೇಕು. ಎಸ್, ಕೃಷ್ಣನುತ ಕೊಳ್ಳಲೂದುವ
ಜೆ ಮನಸ್ವಿ ಪೈ ಇವರಿಂದ ಭರತನಾಟ್ಯ, ನಂತರ ಆರೋಹಿ ಗುರುಕೃಪಾರಾವ್ ನೃತ್ಯ, ತದನಂತರ ಜೀಸಾ ಕ್ರಿಸೆಲ್ ಇವರಿಂದಲೂ ಕೂಡ ನೃತ್ಯ. सिंहासनेश्वरी श्रीललिताम्बिकये श्रीचक्रराज सिंहासनेश्वरी श्रीललिताम्बिकये भुवनेश्वरी 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 आगमवेद कलामय रूपिणी आगमवेद कलामय रूपिणी अखिल चराचर जननी नारायणी अखिल चराचर जननी नारायणी नागकङ्कण नटराज मनोहरी ज्ञानविद्येश्वरी राजराजेश्वरी नागकङ्कण नटराज मनोहरी ज्ञानविद्येश्वरी राजराजेश्वरी श्रीचक्रराज सिंहासनेश्वरी பலவிதமாயுன்னை ஆடவும் பாடவும் பலவிதமாயுன்னை ஆடவும் பாடவும் பாடிக்கொண்டாடும் அன்பார் பதமலர் சூடவும் உலகம் முழுதுமென்ன அகமுறை காணவும் உலகம் முழுதுமென்ன அகமுறை காணவும் ஒரு நிலை தருவாய் காஞ்சி காமேஸ்வரி ஒரு நிலை தருவாய் காஞ்சி காமேஸ்வரி ஸ்ரீசக்கரராஜ சிம்ஹாசனேஸ்வரி सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते ಎಸ್, ಅದ್ಭುತವಾದ ಭರತನಾಟ್ಯ. ಆರೋಹಿ ಗುರುಕೃಪಾರಾವ್ ಇವರಿಂದ ನೃತ್ಯ.
करेगा बड़ाओं की मुझको तो बदनाम करेगा हमें ಅರಳು ಹುರಿದಂತೆ ಮಾತನಾಡುತ್ತಾ ಅದೇ ಮಾತಿನಲ್ಲಿ ನಿಮ್ಮೆಲ್ಲರನ್ನು ಮೋಡಿ ಮಾಡುತ್ತಾರೆ. ಇಂತಹ ಮುಗ್ಧ ಮನಸ್ಸಿನ ಎಲ್ಲ ಪುಟಾಣಿಗಳಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಈಗ ಕೇಕ್ ಕಟ್ಟಿಂಗ್ ನಡೀಲಿಕ್ಕಿದೆ. ಆದ್ದರಿಂದ ಎಲ್ಲ ಮಕ್ಕಳು ಹಾಗೂ ಪೋಷಕರು ವೇದಿಕೆಯ ಮೇಲೆ ಬಂದು ತಮ್ಮ ಮಗುವಿಗೆ ಆಭರಣ ಜ್ಯುವೆಲ್ಲರ್ಸ್ನವರು ನೀಡುವ ಕಿರೀಟವನ್ನು ಧರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಸಂಸ್ಥೆಯ ಮುಖ್ಯಸ್ಥರಾದ ಸಂಧ್ಯಾ ಎಂ ಕಾಮತ್, ವೀಣಾ ಎಂ ಕಾಮತ್ ಹಾಗೂ ಆಕಾಶ್ ಎಂ ಕಾಮತ್ ಇವರಿಗೆ ವೇದಿಕೆಯ ಮೇಲೆ ಬರಮಾಡಿಕೊಳ್ಳುತ್ತಾ, ಜೊತೆಗೆ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಬನ್ನಂಜೆ ಗೋವಿಂದ ಭಂಡಾರಿ ಅವರನ್ನು ಕೂಡ ವೇದಿಕೆಯ ಮೇಲೆ ಕರೆದುಕೊಳ್ಳುತ್ತಿದ್ದೇನೆ. లెత్తిని ఇచ్చిండల్లె పూలగే బచ్చిర తిన్నెర బోడు సున్న కొర్పన పల్లగా மெதுவாய கழுத்துல நீ மணக்கிறியே இது அதுதானா
ನಿಮ್ಮ ಮುಂದೆ ಪ್ರಥಮಿಸ್ ಬಂಗೇರ ಇವರಿಂದ ಹುಲಿ ನೃತ್ಯ. ಎಲ್ಲರೂ ಜೋರಾದ ಚಪ್ಪಳೆಯಿಂದ ಇವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಟಿಫಿನಿನ ವ್ಯವಸ್ಥೆ ಇದೆ, ಯಾರೆಲ್ಲ ಟಿಫಿನ್ ಮಾಡಲಿಲ್ಲ ಅವರು ಹೋಗಿ ಟಿಫಿನ್ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹುಲಿ ಕುಣಿತವನ್ನು ಮಾಡಿದ ಪ್ರಥಮಿಸ್ ಬಂಗೇರ ಇವರಿಗೆ ಧನ್ಯವಾದಗಳು. ಈಗ ವೈಭವಿ ರಾಧಾಕೃಷ್ಣ ಕೆ ಇವರಿಂದ ಅದ್ಭುತವಾದ ಹಾಡು. ಪ ಮಗರೆ ತಮ್ಮ ಕರೆ ಸಾನಿ ಸರೆ ಸನಿ ಧನಿ ಸಾಮ ಧನಿ ಸಾಧನಿ ಧಮ ಮ ಪದ ಪಗರೆ ಮ पायल बाजे मोरे झुंझर प्यारे पायल बाजे मोरे झुंझर प्यारे कैसे आओ तो रे मिलना रे कैसे आओ तो रे मिलना रे कैसे आओ तो रे मिलना
झुंझर प्यारे पायल बाजे मोरे झुंझर प्यारे गमातनी सा 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 सारे सारे गरे सा नि दा गमातनी सा 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 सारे सारे गरे सा नि दा ता ता प ता सारे नि सा नि दा म प द प ग रे म द द प द सा सारे नि सा नि दा म प द प ग रे म जागर ही मोरी सा सागरंदरी जियाडर पावत रे नंदेरी जियाडर पावत रे ना पायल बाजे मोरे झुंझर प्यारे पायल बाजे मोरे झुंझर प्यारे पायल बाजे मोरे निसा ग म ग रे सा नि सा पायल बाजे मोरे पायल बाजे मोरे ग म म माता म प पायल बाजे मोरे पायल बाजे मोरे साग मदनी दा म ग पायल बाजे मोरे पायल बाजे मोरे नि सा म ग रे सा नि सा पायल बाजे मोरे पायल बाजे मोरे सा म ग रे सा द नि सा पायल बाजे मोरे पायल बाजे मोरे ग म द नि द ग रे सा पायल बाजे मोरे पायल बाजे मोरे सा सा नि द प म ग रे सा पायल बाजे मोरे पायल बाजे मोरे झुंझर प्यारे पायल बाजे मोरे
चुंचर प्यारे पायल बाजे मोरे चुंचर प्यारे जागर ही मोरे सानी दा सानी दा नि दा मद मग मगरे गरे सा जागर ही मोरे जागर ही मोरे निसा मामा गमद मदने निदानी सा सा जागर ही मोरे जागर ही मोरे निसा दानी पद मप गम करे सारे नि सा जागर ही मोरे जागर ही मोरे गमदने जागर ही मोरे जागर ही मोरे सानंदरी जागर ही मोरे सानंदरी जिया डर पावत रे नंदेरी जिया डर पावत रे नंदेरी पायल बाजे मोरे झुंझर प्यारे पायल बाजे मोरे झुंझर प्यारे पायल बाजे मोरे पायल बाजे मोरे पायल बाजे मोरे झुंझर प्यारे थैंक यू ಇದುವರೆಗೆ ಪ್ರತಿಭೆಯನ್ನು ಪ್ರದರ್ಶಿಸಿದಂತಹ ಎಲ್ಲ ಪ್ರತಿಭೆಗಳಿಗೂ ಪ್ರಮಾಣ ಪತ್ರವನ್ನು ವಿತರಿಸಲಿದ್ದೇವೆ. ಮೊದಲಿಗೆ ಅವಿನಾಶ KS ಇವರು ವೇದಿಕೆಯ ಮೇಲೆ ಬರಬೇಕು. ಚಿರಾಗ್ ವಿ ಶೆಟ್ಟಿ, ಕೃತಿಕ್ಷಾ, ಸುಹಾರ್ ಶೆಟ್ಟಿ, ಸುವಿಹಾ ಸಾಕ್ಷತ್ ಶೆಟ್ಟಿ, ಅಲಾ ಖಾಟೂನ್, ಮಾನಸಿ 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 ಯಾರು ಜೀಸಾ ಯಾರು ಎಲ್ಲರೂ ಹಿಡ್ಕೊಂಡು ನಿಲ್ಲಿ, ಎಲ್ಲ ಸರ್ಟಿಫಿಕೇಟ್ ಹಿಡ್ಕೊಂಡು ನಿಲ್ಲಿ, ಎಲ್ರಿಗೆ ಇವ್ರಿಗೆ ಕೈಯಲ್ಲಿ ಕೊಟ್ಬಿಟ್ಟು ಹೌದು ಕೈಯಲ್ಲಿ ಪುಟ್ಟ ನಿಲ್ಲು ಎಲ್ಲರ ಕೈಯಲ್ಲಿ ಹಿಡ್ಕೊಂಡು ನಿಲ್ಲಿ. ಶ್ರೀಕಲಾ ಎಲ್ಲ ಒಟ್ಟಿಗೆ ತೆಗೆ. ಪರ್ಸ್ ಶ್ರೀಯಾ ಅಲ್ಲಿದ್ದಾರೆ ನೋಡಿ, ಶ್ರೀಯಾ. ಆರೋಹಿ 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 ಪ್ರಥಮ್ ಪ್ರಥಮೇಶ್ ಬಂಗೇರ, ವೈಭವಿ ಪ್ರಥಮೇಶ್ ಬಂಗೇರ, ವೈಭವಿ, ತನುಶ್ರೀ, ಪ್ರಜನ್ಯ ಆದ್ಯ,
ಆದ್ಯ, ಉದ್ಭವ್, ಪ್ರಮಾಣ ಪತ್ರ ಸ್ವೀಕರಿಸಿದ ಎಲ್ಲ ಪ್ರತಿಭೆಗಳು ಕೂಡ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಬ್ರಾಹ್ಮಿ, ಇನ್ನೊಂದು ಗಿಫ್ಟ್ ವಾಚರ್ ಇದೆ, ಅದನ್ನು ಕೂಡ ಪಡೆದುಕೊಂಡು ಹೋಗಬೇಕು. ಹಾಗಾಗಿ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರತಿಯೊಬ್ಬರೂ ಕೂಡ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಸಮೃದ್ಧಿ, ಸಮೃದ್ಧಿ, ತಸ್ವಿ, ಪ್ರಥಮ ಯಾರು? ಪ್ರಥಮ್, ಚಿರಾಗ್, ಆಚೆಯಿಂದ ಹೋಗಿ ಆಯ್ತಾ. ಚಿರಾಗ್, ಕೃತೀಕ್ಷಾ, ಪುಟಿಲ್ವಾ, ಸುಹರ್ತ್, ಸುವ್ಯಾಹ, ಎಸ್, ಆಲಾ, ವೈಭವಿ, ಆದ್ಯ, ವೈಭವಿ, ಕಿಟ್ ಕೊಡಿ, ಕಿಟ್ ಕೊಡಿ, ಕೊಡಿ, ಆದ್ಯ, ಆಯ್ತು ಕೊಟ್ಟಿದ್ದೇವೆ. 1935ರಿಂದ ಸುಮಾರು 90 ವರ್ಷಗಳ ಕಾಲ ಗ್ರಾಹಕರೊಂದಿಗೆ ಸೇವಾ ಮನೋಭಾವದಿಂದ ನಾಡಿನಾದ್ಯಂತ ಹೆಸರುವಾಸಿಯಾದಂತಹ ಸಂಸ್ಥೆ ಅಂದರೆ ಅದು ನಮ್ಮ ಆಭರಣ ಜ್ಯುವೆಲರ್ಸ್. ಸೊ ಹಾಗಾಗಿ ಎಲ್ಲರೂ ಕೂಡ ಜೋರಾದ ಚಪ್ಪಳೆಯೊಂದಿಗೆ ಎಲ್ಲ ಪ್ರತಿಭೆಗಳಿಗೂ ಕೂಡ ಪ್ರೋತ್ಸಾಹಿಸಬೇಕು. ಎಲ್ಲ ಇಲ್ಲಿ ಮಕ್ಕಳು ಕೂತ್ಕೊಳ್ಳಿ, ಒಂದು ಫೋಟೋ ತಗೊಳ್ಳ, ತಗೊಳ್ಳುವ, ಒಂದು ಬ್ಯಾಗ್ ಕೊಡಿ, ಇಲ್ಲಿ ಒಂದು ಬ್ಯಾಗ್ ಕೊಡಿ, ಮಕ್ಕಳು ಕೂತ್ಕೊಳ್ಳಿ, ಒಂದು ಫೋಟೋ ತಗೊಳ್ಳುವ, ಸರ್ಟಿಫಿಕೇಟ್ ಮತ್ತು ಬ್ಯಾಗ್ ಕೊಡುವ, ಕೊಡುವ. ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ ಎಲ್ಲ ಇವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪ್ರಮಾಣ ಪತ್ರವನ್ನು ಸ್ವೀಕರಿಸಿದಂತಹ ಎಲ್ಲ ಪ್ರತಿಭೆಗಳು ಕೂಡ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ಅದನ್ನು ಪಡೆದುಕೊಂಡು ಹೋಗಬೇಕಂತ ಕೇಳಿಕೊಳ್ತಾ ಇದ್ದೇನೆ.
पल पल दिल के पास तुम रहती हो, पल पल दिल के पास तुम रहती हो। जीवन में तेरी प्यास ये कहती हो, पल पल दिल के पास तुम रहती हो। हर शाम आँखों पर तेरा आंचल लहराए, हर रात यादों की बारात ले आए। मैं सांस लेता हूँ तेरी खुशबू आती है, एक महका महका सा पैगाम लाती है। मेरे दिल की धड़कन भी तेरे गीत गाती है, पल पल दिल के पास तुम रहती हो। कल तुझको देखा था मैंने अपने आंगन में, जैसे खा रही थी तुम मुझे बांध लो बंधन में। ये कैसा रिश्ता है, ये कैसे सपने हैं, बेगाने होकर भी क्यों लगते अपने हैं। मैं सोच में रहता हूँ, डर डर के कहता हूँ, पल पल दिल के पास तुम रहती हो। तुम सोचोगी क्यों इतना मैं तुमसे प्यार करूं, तुम समझोगी दीवाना मैं भी इकरार करूं। दीवानों की ये बातें दीवाने जानते हैं, जलने में क्या मजा है परवाने जानते हैं। तुम यूं ही जलाते रहना आ कर ख्वाबों में, पल पल दिल के पास तुम रहती हो। जीवन में तेरी प्यास ये कहती हो, पल पल दिल के पास तुम रहती हो। ಈಗ ದಿಯಾನ್ ಅವರಿಂದ ಹುಲಿ ಕುಣಿತ.
ಜೋರಾದ ಕೈ ಚಪ್ಪಾಳೆ ಮೂಲಕ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು. ಜೋರಾದ ಚಪ್ಪಾಳೆ. ಹೋ ಚಿಟ್ಟೆ ಬಣ್ಣ ಚಿಟ್ಟೆ ಬಾ ಚಿಟ್ಟೆ ಬಣ್ಣ ಚಿಟ್ಟೆ ಆ ನಿನ್ನಂತೆ ಹೂವ ಬಣ್ಣ ಆ ನಾಣಕ್ಕೇನು ಎಂತ ಚೆನ್ನ ಆ ಚಿಟ್ಟೆ ಬಣ್ಣ ಚಿಟ್ಟೆ ಬಾ ಚಿಟ್ಟೆ ಬಣ್ಣ ಚಿಟ್ಟೆ ಆ ನಿನ್ನಂತೆ ಹೂವ ಬಣ್ಣ ಆ ನಾಣಕ್ಕೇನು ಎಂತ ಚೆನ್ನ ಓ ಚಿಟ್ಟೆ ಬಣ್ಣ ಚಿಟ್ಟೆ ಬಾ ಚಿಟ್ಟೆ ಬಣ್ಣ ಚಿಟ್ಟೆ
ತಂಡದೊಂದಿಗೆ ಬರ್ತಿದ್ದಾರೆ ವಿಹಾ ಇವರು. ಎಲ್ಲರೂ ಜೋರಾದ ಚಪ್ಪಳೆ ಮೂಲಕ ಪ್ರೋತ್ಸಾಹಿಸಬೇಕು. ಅದ್ಭುತವಾದ ಜಾದೂ ಪ್ರದರ್ಶನ ರೆಡಿಯಾಗಿರಬೇಕು. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು ಪ್ರತಿಭೆಗಳಿಗೆ.
ಈಗ ನಿಮ್ಮ ಮುಂದೆ ಅದ್ಭುತವಾದಂತಹ ಒಂದು ಜಾದುವನ್ನು ಪ್ರದರ್ಶಿಸಲು ಬರ್ತಿದ್ದಾರೆ ಅಮೋಘ್ ಭಟ್ ಇವರು. ಸೊ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕು. Wow, wow. Yes, thank you. ಈಗ ಶ್ರೀವರ ಭಟ್ ಇವರಿಂದ ಹುಲಿ ಕುಣಿತ, ನಂತರ ಯಕ್ಷಿತನ್ ಕೋಟ್ಯಾನ್ ಇವರು ಸ್ಪೀಚ್ ನೀಡಲು ರೆಡಿಯಾಗಿರಬೇಕು.
ನಿಮ್ಮ ಮುಂದೆ ಯಕ್ಷಿತ್ ಎನ್ ಕೋಟ್ಯಾನ್ ಇವರು ಭಾರತದ ಸಂವಿಧಾನದ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿದ್ದಾರೆ. ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃ ಭಾವನೆಯನ್ನು ವೃದ್ಧಿಗೊಳಿಸಲು ಶತಪೂರ್ವಕ ಸಂಕಲ್ಪ ಮಾಡಿದವರಾಗಿ ಜೈ ಹಿಂದ್. ಜೋರಾದ ಚಪ್ಪಾಳೆ. ಈಗ ಚಾತುರ್ಯ ಎಕ್ಕರ್ ಇವರಿಂದ ನೃತ್ಯ, ನಂತರ ಅಂಜನಾ ಪ್ರಭು ಇವರು ನೃತ್ಯದೊಂದಿಗೆ ರೆಡಿಯಾಗಿರಬೇಕು. ತದನಂತರ ಶ್ರೇಷ್ಠ ಜಿ ನಾಯಕ್ ಇವರಿಂದ ಹಾಡು ರೆಡಿಯಾಗಿರಬೇಕು.
ಅಂಜನಾ ಪ್ರಭು ಇವರಿಂದ ನೃತ್ಯ, ನಂತರ ಶ್ರೇಷ್ಠ ಜಿ ನಾಯಕ್ ಇವರಿಂದ ಹಾಡು. ರೆಡಿಯಾಗಿರಬೇಕು. Listen to the rhythm of Chennai. ಜಿ ನಾಯಕ್ ಇವರಿಂದ ಹಾಡು. ನಂತರ ನಿಧೀಶ್ ಇವರಿಂದ ಕೊಳಲು ವಾದನ, ತದನಂತರ ಪ್ರಕೃತಿ ಆಚಾರ್ಯ ಇವರಿಂದ ನೃತ್ಯ. ರೆಡಿಯಾಗಿರಬೇಕು. ಬಂದಿದೆ ರಂಗ ಮನೆಗೆ ಚಚಿ ಕುಡಿದು ಪಚಿಕೊಳ್ಳು ಕೃಷ್ಣಯ್ಯ. ನಾಲ್ಕು ಮುಖದ ಬೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು, ನಾಲ್ಕು ಮುಖದ ಬೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು, ಲೋಕರನ್ನು ಎಳೆದುಕೊಂಡು ಕಾಕು ಮಾಡಿ ಒಯ್ಯುವುದಕ್ಕೆ, ಲೋಕರನ್ನು ಎಳೆದುಕೊಂಡು ಕಾಕು ಮಾಡಿ ಒಯ್ಯುವುದಕ್ಕೆ. ಬೂಚಿ ಬಂದಿದೆ ರಂಗ ಮನೆಗೆ ಚಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಬೂಚಿ ಬಂದಿದೆ ರಂಗ ಮನೆಗೆ ಚಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಮೂರು ಕಣ್ಣಿನ ಬೂಚಿಯೊಂದು ಊರೂರು ಸುತ್ತಿ ಬಂದು, ಮೂರು ಕಣ್ಣಿನ ಬೂಚಿಯೊಂದು ಊರೂರು ಸುತ್ತಿ ಬಂದು, ದಾರದಲ್ಲಿ ನಿಂತು
ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಮರದ ಮೇಲೆ ಇರುವುದೊಂದು ಕರಳವಾದ ಮುಖದ ಬೂಚಿ, ಮರದ ಮೇಲೆ ಇರುವುದೊಂದು ಕರಳವಾದ ಮುಖದ ಬೂಚಿ, ತರಳರನ್ನು ಎಳೆದುಕೊಂಡು ಪುರಂದರ ವಿಠಲಗೆ ಓಪಿಸಲಿಕ್ಕೆ, ತರಳರನ್ನು ಎಳೆದುಕೊಂಡು ಪುರಂದರ ವಿಠಲಗೆ ಓಪಿಸಲಿಕ್ಕೆ, ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ. ಹಲೋ, ಶ್ರೇಷ್ಠಜಿ ನಾಯಕಿಯವರಿಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಅದ್ಭುತವಾದಂತಹ ಕೊಳಲು ವಾದನದೊಂದಿಗೆ ಬರುತ್ತಿದ್ದಾರೆ ನಿತೀಶ್ ಇವರಿಗೊಂದು ಜೋರಾದ ಚಪ್ಪಾಳೆ ಮೂಲಕ ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು.
ವಾದಂತಹ ಕೊಳಲು ವಾದನವನ್ನು ಮಾಡಿದ ನಿಮಗೆ ಧನ್ಯವಾದಗಳು. ಈಗ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿರುವಂತಹ ಅಮೋಘ್ ಭಟ್ ಇವರು ತಮ್ಮ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ಹಾಗೆಯೇ ಚಾತುರ್ಯ ಎಕ್ಕಾರ್, ನವ್ಯ ಪೂಜಾರಿ ಮತ್ತು ಶ್ರೀಮಾನ್ಯ ಭಟ್ ಕಡಂದಲೆ ಅಲ್ಲಿ ಸೆಲ್ಫಿ ಸ್ಟ್ಯಾಂಡ್ ಹತ್ರ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ಈಗ ಯಾನು ಕುಡ್ಡಿಲ್ಲದ ಚಮೇಲಿ ಅಂಚಂದ ಪನೋಲಿ ಬುಡಪವೆ ಜವನರನ ಚಳ್ಳಿ ಯಾನು ಮಂಗಳೂರ್ದ ಜವನರ ಪಂಚಾಲಿ ಯಾನು ಮಂಗಳೂರ್ದ ಜವನರ ಪಂಚಾಲಿ ಚಮೇಲಿ ಅಂಚಂದು ಪನೋಲಿ ಬುಡಪವೆ ಜವನರನ ಚಳ್ಳಿ ಯಾನು ಮಂಗಳೂರ್ದ ಜವನರೆ ಪಾಂಚಾಲಿ ಯಾನು ಮಂಗಳೂರ್ದ ಜವನರೆ ಪಾಂಚಾಲಿ अरे यो सांबा याने रंबा कितना गोली है बोलो ना अरे यो गब्बर टायर पंचर मजेट कूलिड चली पुवना अरे यार मुन्नी को देखो ना तो काले साय मत सोंगो ना नक मोना डार्लिंग चलो रमे मुगंबो खुश हुआ यान कुडलद मनोली अंचंद पनोली नली पवे जवनर ना पीली यान मंगलूर दा जवनर चिपे कली यान मंगलूर दा जवनर चिपे कली मंगलूर दा जवनर पांचाली यान मंगलूर दा जवनर पांचाली यान मंगलूर दा जवनर चिपे कली यान मंगलूर दा जवनर चिपे कली ಎಸ್ ನೃತ್ಯ ಮಾಡಿದ ನಿಮಗೆ ಧನ್ಯವಾದಗಳು. ಈಗ ಪಂಚಮಿ ಪಿ ಅಜಿಕಾರ್ ಇವರಿಂದ ಹಾಡು, ನಂತರ ಆಂಚಲ ಅಭಿಷೇಕ್ ಇವರಿಂದ ಭರತನಾಟ್ಯ, ನಂತರ ಆತ್ಮಿ ಪಿ ಅಜಿಕಾರ್ ಇವರಿಂದ ನೃತ್ಯ. ಎಲ್ಲರೂ ರೆಡಿಯಾಗಿರಬೇಕು.
ಅವಳಿಗೆ ನೀಡಿ ಬಾ. ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಮೇಘವೇ ಮೇಘವೇ ಹೋಗಿ ಬಾ. ಈ ಓಲೆಯ ಅವಳಿಗೆ ನೀಡಿ ಬಾ. ಮುಗಿಲ ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳತಿ ಓದುವೆಯ. ಮುಗಿಲ ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳೆಯ ಓದುವೆಯ. ಈ ಬೆಳ್ಳನೆ ಓಲೆಯ ಹೇಗೆ ನಾ ಓದಲಿ? ಇದು ಓದೋ ಓಲೆಯಲ್ಲ, ಬರೆದುಕೋ ನನ್ನ ಜೀವ ನಿನಗೆ ಎಂದುಕೋ. ನಿನ್ನ ಮನದ ಮನೆಗೆ ತಂದುಕೋ. ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ, ಬಂದು ನೀ ಸೇರಿಕೋ. ಓ ಮೇಘವೇ ಮೇಘವೇ ವಂದನೆ, ಸಂಧಾನದ ಪಾತ್ರಕ್ಕೆ ವಂದನೆ. ಮುಗಿಲೆ ಬೆಳ್ಮುಗಿಲೆ ತಂಬೆಲರೆ ತಳಿರೆ ಹಗಲೇ ಹಗಲಿರುಳೆ ನಿನ್ನೆದುರು ನಾವೊಬ್ಬರೇ. ಕಾನವನವೇ ಕಾನನವೇ ಹೂವನವೇ ಹಸಿರೇ ಗಿರಿಯೇ ನಿರ್ಜರಿಯೇ ನಮ್ಮೊಳಗೆ ನಿಮ್ಮುಸಿರೆ. ಈ ಒಲವಿನ ಕಣ್ಣಲ್ಲಿ ಸರ್ವವು ಸುಂದರ. ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ. ನಾನು ನೀನು ಇಲ್ಲ ನಮ್ಮಲ್ಲಿ, ಒಂದೇ ಜೀವ ಜೋಡಿ ಒಡಲಲಿ. ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ, ಬಂದು ನೀ ಸೇರಿಕೋ. ಓ ಮೇಘವೇ ಮೇಘವೇ ವಂದನೆ, ಸಂಧಾನದ ಪತ್ರಕ್ಕೆ ವಂದನೆ. ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ, ಬಂದು ನೀ ಸೇರಿಕೋ. ಓ ಮೇಘವೇ ಮೇಘವೇ ವಂದನೆ, ಸಂಧಾನದ ಪತ್ರಕ್ಕೆ ವಂದನೆ. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಆನ್ಸಲ್ ಅಭಿಷೇಕ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ.
ದರೇಜೆ ಸುಗಸುಲೂರ ಮೊಯಲು ಕೋರಿವೆ ದರೇಜೆ ತಿನಿ ನೀರ ಶೀರ ನ್ಯಾಯ ಮೈ ಮೈ ಮರಜೆ ಸಕಲ ಚಕಾಶರವೆಲ್ಲ ಪುಲಕೇಜಿ ಹೀಯನಿ ಗಾಯನಿ ಪಿಂಚು ಚಿರುರ ಬಳಿಗೆ ಮುರಳಿ ಮಾಧುರಿ ದೀಯನಿ ಗಾಯನಿ ಪಿಂಚು ಚಿರುರ ಬಳಿಗೆ ಮುರಳಿ ಮಾಧುರಿ ಸುಗಸುಲೂರ ಮೊಯಲು ಕೋರಿವೆ ದರೇಜೆ ತಿನಿ ನೀರ ಶೀರ ನ್ಯಾಯ ಮೈ ಮೈ ಮರಜೆ ಸಕಲ ಚಕಾಚರವೆಲ್ಲ ಪುಲಕೇಜಿ ಹೀಯನಿ ಗಾಯನಿ ಪಿಂಚು ಚಿರುರ ಬಳಿಗೆ ಮುರಳಿ ಮಾಧುರಿ ದೀಯನಿ ಗಾಯನಿ ಪಿಂಚು ಚಿರುರ ಬಳಿಗೆ ಮುರಳಿ ಮಾಧುರಿ ದೀಪನ ದೀಪನ ತದಿ ಗಿಡ ತೊದ ಗಿಡ ಜಂ ತಜಂ 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 ತದಿ ತಜಂ ತರಿ ತಜಂ ತರಿ ತಜನ ದೀಪನ ದೀಪನ ತದಿ ಗಿಡ ತೊದ ಗಿಡ ಜಂ ತಜಂ 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 ತದಿ ತಜಂ ತರಿ ತಜಂ ತರಿ ತಜನ ದಿ ತಜನ ತಜನ ದಿಲ್ಲ ನದದೀಂ ನದದೀಂ ನದದಿ ನದದೀಂ ತಜನ ದಿಲ್ಲ ನದಿಲ್ಲ ನದದೀಂ ನದದೀಂ ನದದಿ ನದದೀಂ ತಜನ ದಿಲ್ಲ ನದಿಲ್ಲ ನದದೀಂ ನದದಿ 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 ಎಸ್, ಭರತನಾಟ್ಯವೆಂಬಂತಹ ಸುಂದರವಾದ ಸ್ಕೂಲ್ ಲೀಡರ್ ಸಿನಿಮಾದಲ್ಲಿಯೂ ಕೂಡ ಅಭಿನಯಿಸಿದ್ದು, ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ಕೊಟ್ಟು ಇವರನ್ನು ಪ್ರೋತ್ಸಾಹಿಸಬೇಕು. ನಂತರ ಆತ್ಮಿ ಪಿ ಅಜೇಕರ್ ಇವರು ನೃತ್ಯ ಮಾಡಲಿದ್ದಾರೆ. ಈಗ ಆತ್ಮಿ ಪಿ ಅಜೇಕರ್ ಇವರು ನೃತ್ಯ ಮಾಡಲಿದ್ದಾರೆ. ನಂತರ ಹಿತಾ ಎಸ್ ಕೋಟ್ಯಾನ್ ಇವರಿಂದ ಹಾಡು. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಆಟ ಊಟ ಓಟ ಕನ್ನಡ ಒಂದನೇ ಪಾಠ. ಆಟ ಊಟ ಓಟ ಕನ್ನಡ ಒಂದನೇ ಪಾಠ. ಕನ್ನಡ ಭಾಷೆಯ ಕಲಿತವಗೆ ಜೀವನ ವೇದ ಸದೂಟ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು. ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು. ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು. ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ. ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ರುರ್ರು ಎ ಎ ಐ ಭಾರತ ಮಾತಿಗೆ ಜೈ. ಒಂದೇ ತಾಯಿ ಮಕ್ಕಳು ನಾವು ಒಂದು ಗೂಡಬೇಕು. ಒಂದೇ ತಾಯಿ ಮಕ್ಕಳು
ಮಾಯಂಬುದ ಕಂದನ ಕರುಳಿನ ಕರೆಯೋಲೆ ಔ ಅಂ ಅಹ ಔ ಅಂ ಅಹ ಅಹ ಆಹಾ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಪ್ರೀಶಾ, ಆತ್ಮಿ ಪಿ ಅಜಿಕಾರ್, ಪ್ರಕೃತಿ ಆಚಾರ್ಯ, ಪಂಚಮಿ ಪಿ ಅಜಿಕಾರ್ ಇವರೆಲ್ಲರೂ ವೇದಿಕೆಯ ಮೇಲೆ ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ಎಲ್ಲ ಪ್ರತಿಭೆಗಳಿಗೂ ಕೂಡ ವೀಣಾ ಎಂ ಕಾಮತ್ ಮೇಡಮ್ ಇವರು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದಾರೆ. ಮಾಮವತು ಶ್ರೀ ಸರಸ್ವತಿ ಮಾಮವತು ಶ್ರೀ ಸರಸ್ವತಿ ಕಾಮಕೋಟಿ ಪೀಠ ನಿವಾಸಿನಿ ಮಾಮವತು ಶ್ರೀ ಸರಸ್ವತಿ ಕಾಮಕೋಟಿ ಪೀಠ ನಿವಾಸಿನಿ ಮಾಮವತು ಶ್ರೀ ಸರಸ್ವತಿ ಕೋಮಳಕರ ಸರೋಜಾಗೃತ ವೀಣಾ ಕೋಮಲಕರ ಸರೋ ಜಾಗೃತ ವೀಣಾ ಸೀಮಾತೀರ್ಥವರ ವಾಗ್ಮಿ ಭೂಷಣ ಸೀಮಾತೀರ್ಥವರ ವಾಗ್ಮಿ ಭೂಷಣ ಮಾಮವತು ಶ್ರೀ ಸರಸ್ವತಿ ಕಾಮಕೋಟಿ ಪೀಠ ನಿವಾಸಿನಿ ಮಾಮವತು ಶ್ರೀ ಸರಸ್ವತಿ ರಾಜಾದಿರಾಜ पूजित चरणा राजीवनयना रमणीयवदना राजादिराजा पूजित चरणा राजीवनयना रमणीयवदना सुजनमनोरथपूरणचतुरा निजगळ शोभितमणिमयहार अजभववन्दित वासुदेव चरणार्पित सकलवेदसारा सुजनमनोरथपूरणचतुरा निजगळ शोभितमणिमयहार अजभववन्दित वासुदेव चरणार्पित सकलवेदसारा मामवतु श्री सरस्वती कामकोटिपीठ निवासिनी मामवतु श्री मामवतु श्री मामवतु श्री सरस्वती. ಥ್ಯಾಂಕ್ ಯು. ಅನ್ನು ಹಾಡಿದ ನಿಮಗೆ ಧನ್ಯವಾದಗಳು. ಈಗ ಅನ್ಸಿತಾ ಅವಿಶ್ ರೆಬೊಲ್ಲು ಇವರಿಂದ ನೃತ್ಯ, ನಂತರ ಸೇಜುಲ್ ಶೈನಿ ಅವರಿಂದ ನೃತ್ಯ, ನಂತರ
ದೇಶ್ನಾ ಕಲ್ಮಾಡಿ ಇವರಿಂದ ಹಾಡು, ತದನಂತರ ತನೀಶ್ ಬಾಳ್ರಾಜ್ ಇವರಿಂದ ಹಾಡು. ਮੈਨੂੰ ਗੋਲਡਨ ਝੁਮਕੇ ਮੈਂ ਕੰਨਾਂ ਵਿੱਚ ਪਾਵਾ ਚੁੰਮ ਚੁੰਮਕੇ. ಎಲ್ಲ ಕಲಾಪೋಷಕರು ಕೂಡ ಜೋರಾದ ಕೈ ಚಪ್ಪಾಳೆ ಕೊಡಬೇಕು. ਮੈਂ ਕੰਨਾਂ ਵਿੱਚ ਪਾਵਾ ਚੁੰਮ ਚੁੰਮਕੇ ਤੁਲਿਆ ਤੇ ਮੈਨੂੰ ਗੋਲਡਨ ਝੁਮਕੇ ਮੈਂ ਕੰਨਾਂ ਵਿੱਚ ਪਾਵਾ ਚੁੰਮ ਚੁੰਮਕੇ. ਮਨ ਜਾਵੇ ਸ਼ਾਪਿੰਗ ਕਰਾ ਦੇ ਮਨ ਜਾਵੇ ਰੋਮਾਂਟਿਕ ਪਿਕਚਰ ਦਿਖਾ ਦੇ ਰਿਕਵੈਸਟਾਂ ਪਾਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੀ ਚਿੱਟੀਆਂ ਕਲਾਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੀ ਵਾਈਟ ਕਲਾਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੇ ਤੇਰੇ ਹਿੱਸੇ ਆਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੀ ਚਿੱਟੀਆਂ ਕਲਾਈਆਂ ਵੇ ਮਨ ਜਾਵੇ ਮੈਨੂੰ ਸ਼ਾਪਿੰਗ ਕਰਾ ਦੇ ਮਨ ਜਾਵੇ ਰੋਮਾਂਟਿਕ ਪਿਕਚਰ ਦਿਖਾ ਦੇ ਰਿਕਵੈਸਟਾਂ ਪਾਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੀ ਚਿੱਟੀਆਂ ਕਲਾਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੀ ਵਾਈਟ ਕਲਾਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੇ ਤੇਰੇ ਹਿੱਸੇ ਆਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੀ ਚਿੱਟੀਆਂ ਕਲਾਈਆਂ ਵੇ. You're my darling angel, baby. White Kalaya drives me crazy. Shiny eyes, glitter, glitter, glittery. You're the light that makes me go hazy. You're my darling angel, baby. White Kalaya drives me crazy. Shiny eyes, glitter, glitter, glittery. You're the light that makes me go hazy. Makes me go hazy. Makes me go ਹੋ hazy. ਮੈਨੂੰ ਚੜਿਆ ਹੈ ਰੰਗ ਰੰਗ ਮੈਂ ਖਾਬਾਂ ਦੇ ਸੰਗ ਸੰਗ ਆ ਜੋੜਦੀ ਫਿਰਾਂ ਮੈਂ ਸਾਰੀ ਰਾਤ ਉੜਦੀ ਫਿਰਾਂ ਹੋ ਬਦਲੇ ਜਿੰਦੜੀ ਦੇ ਰੰਗ ਢੰਗ ਮੇਰੀ ਨੀਂਦੇ ਵੀ ਤੰਗ ਤੰਗ ਆ ਜੋੜਦੀ ਫਿਰਾਂ ਮੈਂ ਸਾਰੀ ਰਾਤ ਉੜਦੀ ਫਿਰਾਂ ਮਨ ਜਾਵੇ ਗੁਲਾਬੀ ਚੁੰਨੀ ਪਵਾ ਦੇ ਮਨ ਜਾਵੇ ਕਲਰਫੁਲ ਚੂੜੀ ਪਵਾ ਦੇ ਰਿਕਵੈਸਟਾਂ ਪਾਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੀ ਚਿੱਟੀਆਂ ਕਲਾਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੀ ਵਾਈਟ ਕਲਾਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੇ ਤੇਰੇ ਹਿੱਸੇ ਆਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਓ ਬੇਬੀ ਮੇਰੀ ਚਿੱਟੀਆਂ ਕਲਾਈਆਂ ਵੇ. एक नंबर तुझे कंबर है चाल शेकी शेकी है किस सुंदर तेरा डिंपल है पाइजे देखी देखी. एक नंबर तुझे कंबर है चाल शेकी शेकी है किस सुंदर तेरा डिंपल है पाइजे देखी देखी. ಥ್ಯಾಂಕ್ ಯು. ನಿಮ್ಮ ಮುಂದೆ ಅದ್ಭುತವಾದ ನೃತ್ಯದೊಂದಿಗೆ ಬರುತ್ತಿದ್ದಾರೆ ಸೇಜಲ್ ಶೈನಿ ಇವರು. ಗುಡ್ಡೆದ ಭೂತ ಉಂಡು
ದಿರಿನ 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 ಧೋಮ್ತರಿ 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 ದಿರಿನ ದಿರಿ 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 ದಿರಿನ ದಿರಿನ ಈಗ ಬರುವಂತಹ ದೀಕ್ಷಾ ಕಲ್ಮಾಡಿ ಕೂಡ ಸ್ಕೂಲ್ ಲೀಡರ್ ಚಲನಚಿತ್ರದಲ್ಲಿ ಅಭಿನಯಿಸಿದ್ದು ಇವರು ಈಗ ಹಾಡಲಿದ್ದಾರೆ. ಚಂದ್ರನ ಎದೆಯಲಿ ಕಚಗುಳಿ ಇಡುವೆನು ಚಿಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನು ಭೂಮಿ ನನ್ನದು ಗಗನ ನನ್ನದು ಗಾಳಿ ಬೆಂಕಿ ನೀರು ನನ್ನದು ನನಗಿಂತ ಯಾವ ಚಂದವಿಲ್ಲ ಜನುಮ ಜನುಮದೊಳಗು ಇಂಚರವೇ 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 ಚಿಲ್ಲಿದ ಚಿಲುಬಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನು ತಾರೆಗಳೆಲ್ಲ ಜಾರಿ ಹಂಚಿ ಹೋಯ್ತು ನನ್ನ ಯೌವನದ ಒಳಗೆ ಋತುಗಳೆಲ್ಲ ತೇಲಿ ಮುಚ್ಚಿ ಹೋಯ್ತು ನನ್ನ ವಯ್ಯಾರದೊಳಗೆ ಎದೆಯಾಯಿ ಸಿರಿಯಲಿ ಮಿಂಚು ಮಿಂಚಿ ಮರೆಯಾಯಿತು ಮೃದಲ ಮೈ ಸಿರಿಯಲಿ ಜಗದ ಸೊಬಗು ಸಿರಿಯಾಯಿತು ಮಾಯದ ಕಣ್ಣಿಗೆ ಮಾಯದ ಕನಸಿದೆ ಸುಂದರ ಪ್ರಕೃತಿ ಬಚ್ಚಿಡು ಸಂಗತಿ ನಾನೇ ನಾನೇ ಇಂಚರವೇ 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 ಚೆಲ್ಲಿದ ಚಿಲುಬಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನು ತಂಗಾಳಿ ಕೂಡ ನಾಚಿ ನೀರಾಗೋಯ್ತು ನನ್ನ ತೊಡಕು ಬಳುಕಿನೊಳಗೆ ಆಕಾಶ ಭೂಮಿ ಕೂಡ ದಾರಿ ಕಂಡು ನನ್ನ ಕಣ್ಣ ಬೆಳಕಿನೊಳಗೆ ಗೆಳತಿ ನಾನೇ ಕಡೆ ಇಲ್ಲ ದಿಕ್ಕು ಸೊಕ್ಕುಗಳಿಗೆ ಒಡತಿ ನಾನೇ ಕಡೆ ಎಂದು ಪಂಚಭೂತಗಳಿಗೆ ಹೃದಯದ
ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವೆನು ಭೂಮಿ ನನ್ನದು ಗಗನ ನನ್ನದು ಗಾಳಿ ಬೆಂಕಿ ನೀರು ನನ್ನದು ನನಗಿಂತ ಯಾವ ಚಂದವಿಲ್ಲ ಜನುಮ ಜನುಮದೊಳಗು ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವೆನು ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವೆನು. ಥ್ಯಾಂಕ್ ಯು. ಮುಂದೆ ತನೀಶ್ ಬಾಲರಾಜ್ ಇವರು ಅದ್ಭುತವಾದ ಹಾಡಿನೊಂದಿಗೆ ಬರುತ್ತಿದ್ದಾರೆ. ನಂತರ ಸಾಲ್ವಿನ್ ಬಾಲರಾಜ್ ಸ್ಟೋರಿ ಟೆಲ್ಲಿಂಗ್, ತದನಂತರ ವೀರಾಂಶ್ ಕರ್ಕೆರ ಇವರಿಂದ ನೃತ್ಯ. ರೆಡಿಯಾಗಿರಬೇಕು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂತ ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂತ ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂತ ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಆ ದೈವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ, ಆ ಮನೆಯ ಸೌಭಾಗ್ಯ ನಿನ್ನ ನಗೆ. ಅಲಲೇಲೋ ಚಂದರಂದ ಪುಟ್ಟದರೆ, ಮಗುವೆ ನೀ ನನ್ನ ಪ್ರಾಣದನೆಯೇ, ನನ್ನ ಜಾಣ ಮರಿಯೇ. ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂತ ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಥ್ಯಾಂಕ್ ಯು. ಈಗ ನಿಮ್ಮ ಮುಂದೆ ಸಾಲ್ವಿನ್ ಬಾಲರಾಜ್ ಇವರಿಂದ ಪುಟ್ಟ ಕಥೆ. Good evening. My name is Alvin. I am studying UKG A section. Once upon a time, in a small village, there was one woodcutter. He was cutting the wood. Suddenly, his axe fell down to the river, and he began to cry. And angel appeared, came from the water, told, "Why are you crying?" And woodcutter told what had happened. And angel dived into the river and brought out a golden axe. Angel dived into the river and brought out a silver axe. And angel dived into the river and brought out a iron axe. And woodcutter told happily, "Yes, this is mine." And the angel pleased for woodcutter all 3 axes. Thank you. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಸುಮಾನ್ ಮತ್ತು ವೀರಾಂಶ್ ಕರ್ಕೆರ ಇವರಿಂದ ನೃತ್ಯ.
ತದನಂತರ ಸುಮನ್ ಹಾಗೂ ಹಿಮಾಂಶ್ ಅವರ ನೃತ್ಯ. ಭುವನ ಮೋಗಿನಿ ಯಾರೆ ನೀನು ಭುವನ ಮೋಗಿನಿ ಯಾರೆ ನೀನು ಭುವನ ಮೋಗಿನಿ ಯಾರೆ ನೀನು ಭುವನ ಮೋಹಿನಿ 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 ಹೇಳು ಸುರರ ನಾರಿಯೇನೆ ಚೆಲುವಿನ ಗಣಿ ಸುರರ ನಾರಿಯೇನೆ ನಾರಿಯೇನೆ ಚೆಲುವಿನ ಗಣಿ ಭುವನ ಮೋಹಿನಿ ಚೆಲುವಿನ ಗಣಿ ಯಾರ ನೀನು ಭುವನ ಮೋಹಿನಿ ತೇಳು ಸುರರ ನಾರಿಯೇನೆ ಚೆಲುವಿನ ಗಣಿ ಸುರರ ನಾರಿಯೇನೆ ಚೆಲುವಿನ ಗಣಿ ನೀ ಭುವನ ಮೋಹಿನಿ ನೀ ಚೆಲುವಿನ ಗಣಿ ಯಾರೇ ನೀನು ಭುವನ ಮೋಹಿನಿ ಹೇಳು ಸುರರ ನಾರಿಯೇನೆ ಚೆಲುವಿನ ಗಣಿ ಈಗ ಸುಮನ್ ಹಾಗೂ ಹಿಮಾಂಶ್ ಅವರಿಂದ ನೃತ್ಯ. ಎಲ್ಲರೂ ಕೂಡ ಜೋರಾದ ಚಪ್ಪಳೆ ಮೂಲಕ ಇವರಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಮ್ಯಾಮ್, ಇವರು ಸ್ವಲ್ಪ ಎದ್ದು ನಿಂತು ಎಸ್, ಇವರಿಗೆ ಜೋರಾದ ಚಪ್ಪಾಳೆ.
ರಾಘವೇಂದ್ರ ಅಜೆಕ್ಕಾರು ಹಾಗೂ ಆಭರಣ ಜ್ಯುವೆಲ್ಲರ್ಸ್ನ ಸಿಬ್ಬಂದಿಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಖುಷಿಯಾಯಿತು ಇವತ್ತಿನ ಕಾರ್ಯಕ್ರಮ. ಮಕ್ಕಳ ದಿನಾಚರಣೆ, ನಮ್ಮ ಪ್ರತಿಭೆಗಳೆಲ್ಲ ಬಂದು ಕಾರ್ಯಕ್ರಮ ಮಾಡಲು ಮತ್ತೊಮ್ಮೆ ಅವಕಾಶ ಕೊಟ್ಟಂಥ ರಾಘವೇಂದ್ರ ಅಜೆಕ್ಕಾರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಾನು ಪದ್ಮಶ್ರೀ ಭಟ್ ನಿಡ್ಡೋಡಿ ಮಹಾನಟಿ ಹಾಗೂ ಮಜಾ ಭಾರತದ ಆರಾಧನಾ ಭಟ್ ಅಂತ ಕೇಳಿರಬೇಕು, ಅವರ ಅಮ್ಮ ನಾನು. ಅವಳ ಹೆಸರಿನಲ್ಲೇ ವಾಯ್ಸ್ ಆಫ್ ಆರಾಧನಾ ತಂಡವನ್ನು ನಾನು ರಚಿಸಿದ್ದು. ಕಳೆದ 8 ವರ್ಷದಿಂದ ಅನಾರೋಗ್ಯ ಪೀಡಿತರಿಗೆ ನಮ್ಮ ತಂಡದಲ್ಲಿ ಸಹಾಯ ನೀಡುತ್ತಾ ಬಂದಿದ್ದೇವೆ. ಈ ಒಂದು ಸಹಾಯ ನನ್ನೊಬ್ಬಳಿದ್ದಲ್ಲ, ನನ್ನ ತಂಡದ ಎಲ್ಲ ಸದಸ್ಯರಿಂದಲೂ ಸೇರಿ ನಾವು ನೀಡಿರುವಂಥ ಸಹಾಯ. ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕು, ನನ್ನ ಮಗಳು ಆರಾಧನಾ ಭಟ್ ಅವರದ್ದು ಬುಲ್ಡಾಗ್ ಅಂತ ಹೇಳಿ ಚಿತ್ರ ಬರ್ತಾ ಇದೆ. ಆ ಒಂದು ಚಿತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿ ತುಳುನಾಡಿನ ತುಳು ಚಿತ್ರವನ್ನು ಮಾಡ್ತಾ ಇದ್ದಾಳೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಹಾಗೆಯೇ ಅವಳದು ನೆಕ್ಸ್ಟ್ ಹೆಸರಿಡದಂಥ ಪ್ರೊಡಕ್ಷನ್ ನಂಬರಲ್ಲಿ ಕನ್ನಡ ಚಿತ್ರ ಬರ್ತಾ ಇದೆ, ಈಗ ಶೂಟಿಂಗಲ್ಲಿದ್ದಾಳೆ. ಹಾಗೆಯೇ ಆ ಒಂದು ಚಿತ್ರಕ್ಕೂ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ಸಮೇತ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು. ಅದ್ಭುತವಾಗಿ ಒಂದೆರಡು ಮಾತುಗಳನ್ನು ಆಡಿದಂತಹ ಪದ್ಮಶ್ರೀ ಮ್ಯಾಮ್, ನಿಮಗೂ ಧನ್ಯವಾದಗಳು. ಹಾಗೆ ಬರ್ತ್ಡೇ ಸಾಂಗನ್ನು ನಾವೆಲ್ಲರೂ ಇಂಗ್ಲೀಷ್ನಲ್ಲಿ ಅಥವಾ ಕನ್ನಡದಲ್ಲಿ ಹಾಡ್ತೇವೆ, ಅದು ಅಲ್ಲದೆ ಹಿಂದಿಯಲ್ಲೂ ಕೂಡ ಹಾಡ್ತೇವೆ. ನೀವೆಲ್ಲಾದರೂ ಸಂಸ್ಕೃತದಲ್ಲಿ ಹಾಡೋದನ್ನು ಕೇಳಿದ್ದೀರಾ? ಈಗ ನಿಮ್ಮ ಮುಂದೆ ಬರ್ತ್ಡೇಯ ಹಾಡನ್ನು ಸಂಸ್ಕೃತದಲ್ಲಿ ಹೇಳಲು ಬರ್ತಿದ್ದಾರೆ ಶ್ರೇಯನ್ ಕುಮಾರ್ ಇವರು. ಜೋರಾದ ಚಪ್ಪಾಳೆ. ಜನ್ಮದಿನವೆದಂ ಐ ಪ್ರಿಯ ಸಖೆ, ಜನ್ಮದಿನವೆದಂ ಐ ಪ್ರಿಯ ಸಖೆ, ಶಾಂತನೋತು ತೇ ಸರ್ವದಾ ಮುದಂ ಪ್ರಾರ್ಥಯಾಮಯೇ ಭವಸುತಾಯೋ, ಪ್ರಾರ್ಥಯಾಮಯೇ ಭವತು ಸಾಯೋ. ಈಶ್ವರ ಸದಾ ತ್ವಾಂ ಚ ರಕ್ಷತು, ಈಶ್ವರ ಸದಾ ತ್ವಾಂ ಚ ರಕ್ಷತು. ಪುಣ್ಯಕರ್ಮಣ ಇತಿ ವರ್ಜಯ, ಪುಣ್ಯಕರ್ಮಣ ಇತಿ ವರ್ಜಯ. ಜೀವನಂ ತದಾ ಭವತು ಸಾರ್ಥಕಂ, ಜೀವನಂ ತದಾ ಭವತು ಸಾರ್ಥಕಂ. ನಂದಿನಿ ಅಲೆಯೂರ್ ಅವರಿಂದ ಇಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಈ ಹಾಡಿಗೆ ಮನಸ್ಪೂರ್ವಕವಾಗಿ ನಲಿಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಎಲ್ಲರನ್ನೂ ಕೂಡ ವೇದಿಕೆಯ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಬನ್ನಿ.
ಧನ್ಯವಾದಗಳು. ನಾನು 3 ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆಗಳಿಗೆ ಯಾರು ಉತ್ತರ ಹೇಳ್ತೀರಾ? ಸ್ಟಾಫ್ನವರೇ ಆಗಬೇಕಂತ ಇಲ್ಲ, ಇಲ್ಲಿ ಇರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಅವಕಾಶ ಇದೆ. ಯಾರು ಹೇಳ್ತೀರಾ? ಕೈ ಎತ್ತಿ. ಎಷ್ಟು ಶೋರೂಮ್ ಇದೆ? 20. ನೆಕ್ಸ್ಟ್, ಉಡುಪಿ ಡಿಸ್ಟ್ರಿಕ್ಟ್ನಲ್ಲಿ ಎಷ್ಟು ಶೋರೂಮ್ ಇದೆ? 7. ಎಲ್ಲೆಲ್ಲಿ? ಉಡುಪಿ 3, ಗೋಲ್ಡ್, ಸಿಲ್ವರ್, ಡೈಮಂಡ್, ಹೆಬ್ರಿ, ಆಮೇಲೆ ಕುಂದಾಪುರ, ಆಮೇಲೆ ಬೈಂದೂರು, ಆಮೇಲೆ ಈ ಕಡೆಯಿಂದ ಕಾರ್ಕಳ, ಆಮೇಲೆ ಪಡುಬಿದ್ರಿ. ರಾಂಗ್. ಉಡುಪಿ ಡಿಸ್ಟಿಕ್ ಪಡುಬಿದ್ರಿ, ಉಡುಪಿ, ಬೈಂದೂರು, ಕುಂದಾಪುರ, ಆಮೇಲೆ ಕಾರ್ಕಳ, ಬ್ರಹ್ಮವರ, ಹೆಬ್ರಿ. ಎಸ್, ಕರೆಕ್ಟ್. ಜೋರಾದ ಚಪ್ಪಾಳೆ ಬರಬೇಕು ಚೇತನ್ ಅವರಿಗೆ. ಯಾರಿಗೆಲ್ಲ ಪ್ರಮಾಣ ಪತ್ರ ಸಿಗಲಿಲ್ಲ ಅವರೆಲ್ಲರೂ ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ದೀಕ್ಷಾ ಕಲ್ಮಾಡಿ, ವೈಷ್ಣವಿ, ವಿರಾಜ್ ಇದ್ದಾರಾ ಇಲ್ಲಿ? ನಮ್ಮ ಈ ಕಾರ್ಯಕ್ರಮವನ್ನು ರಾಷ್ಟ್ರಗೀತೆಯ ಮೂಲಕ ಮುಕ್ತಾಯಗೊಳಿಸಿಕೊಳ್ಳುತ್ತಿದ್ದೇವೆ. ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕಾಗಿ ವಿನಂತಿ.
ನಮ್ಮ ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡುತ್ತಿರುವಂತಹ ತುಳುನಾಡ ವಾರ್ತೆಯವರಿಗೂ ಕೂಡ ಧನ್ಯವಾದಗಳು. ಹಾಗೂ ಇಲ್ಲಿರುವಂತಹ ಸರ್ವ ಸದಸ್ಯರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮವನ್ನು ಚಂದಗೊಳಿಸಲು ಮುಖ್ಯವಾಗಿ ಕಾರಣವಾದಂತಹ ಸೌಂಡ್ ಸಿಸ್ಟಮ್ನವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.